ನವಜ್ಯೋತಿ ಎಡಕ್ಯುನೇಟ್ ಫ್ರಾನ್ಸ್ ಅಂಡ್ ಕ್ಲೀನರ್ಸ್. ನವಜ್ಯೋತಿ ನ್ಯೂಸ್ಗೆ ಸ್ವಾಗತ. ನಾನು ಅರುಣ್. ಹೆಡ್ಲೈನ್ಸ್. ದಕ್ಷಿಣ ಕನ್ನಡದಲ್ಲಿ ರಣಖೇಕೆ. ಕೋವಿಡ್ ಹರಡ್ತಾ ಇದೆ, ಮಳೆ ಬಂದಂತೆ. ಉಡುಪಿ ದ್ವಿತೀಯ, ದಕ್ಷಿಣ ಕನ್ನಡ ಪ್ರಥಮ. ಶಿಕ್ಷಣದಲ್ಲೂ ಪ್ರಥಮ, ಎಲ್ಲದರಲ್ಲೂ ಪ್ರಥಮ. ಎಲ್ಲೆಡೆ ಬಂದಿತ್ತು, ಎಲ್ಲ ಹೋಯ್ತು. ಏನಿದೆ ನಮ್ದು, ನಾನೇನು ನೀವೇನು ನೋಡಬೇಕು ನಮ್ಮ ನ್ಯೂಸ್ಗೆ ಸ್ವಾಗತ. ನಾನು ಪಕ್ಕದ ಮನೆಯ ಅರುಣ್. ದಕ್ಷಿಣ ಕನ್ನಡದಲ್ಲಿ ಮಾತ್ರ ರಣಕೇಕೆ ಕೊರೋನಾ ವೈರಸ್ ಹರಡ್ತಾ ಇದೆ. ಈ ಸಂದರ್ಭದಲ್ಲಿ ದಿನಕ್ಕೆ 3,000, 2,000 ಏರ್ತಿದ್ದಂತ ಏರಿಕೆ ಇವತ್ತು 5,000 ತನಕ ಏರ್ತಾ ಇದೆ. ಆದರೆ ಇದರ ಬಗ್ಗೆ ಮಾಹಿತಿ ನೀಡಲು ಯಾರೂ ಇಲ್ಲ. ಅಲ್ಲಿ ಬಂದವರು ಮಾಡಿದ್ದೇನು ಏನು ಗೊತ್ತಿಲ್ಲ, ಆದ್ರೆ ಮಾಡುವುದೇನು ಅದು ಗೊತ್ತಿಲ್ಲ. ದಿನದಿಂದ ದಿನಕ್ಕೆ ಏರ್ತಾ ಇರುವ ಏರಿಕೆಯನ್ನು ಕಂಡು ಜನ ಹೆಂಗಾಗ್ತಾ ಇದ್ದಾರೆ. ಕೊರೋನಾ ಮಾತ್ರ ರಣ ಕೇಕೆ ಆಗ್ತಾ ಇದೆ. ಇಡೀ ಗ್ರಾಮದಲ್ಲಿ ಒಕ್ಕರಿಸ್ತಾ ಇದೆ. ವೀಕ್ಷಕರೇ, ಈ ಬಜತೂರು ಗ್ರಾಮದಲ್ಲಿ ಏನು ಈ ತರ ಒಂದು ಕಾರ್ಯಕ್ರಮ, ಇದು ವೈರಸ್ ಹರಡ್ತಾ ಇದೆ. ನಮ್ದು ವರದಿಗಾರ ಪ್ರವೀಣ್ ಪಿಂಟು ಅವರು ಇದ್ದಾರೆ, ನವಜ್ಯೋತಿ ಮೂಲಕರ್ತರು. ಅವರು ಆಲ್ರೆಡಿ ಬಜತೂರು ಗ್ರಾಮದಲ್ಲಿ ಇದ್ದಾರೆ. ಅವರು ಈ ಬಗ್ಗೆ ಮಾಹಿತಿಯನ್ನು ನೀಡಲು ನಮ್ಮದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ಅವರ ಜೊತೆ ನಾನು ನೇರ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಅವರಿಗೆ ಲೈನ್ ಕೊಡ್ತಾ ಇದ್ದೀನಿ. ಪ್ರವೀಣ್, ಹಲೋ. ಹಲೋ 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 ಕೇಳ್ತಿದ್ದೆ ಅರುಣ್ ಅವರೇ? ಪ್ರವೀಣ್, ಕೋವಿಡ್ ಕೊರೋನಾ ಏನಿದೆ ಇವಾಗಲೇ ದಕ್ಷಿಣ ಕನ್ನಡದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದೆ. ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನಾವು ಕೊಡ್ತಾ ಇದ್ದೇವೆ. ಆದ್ರೂ ಕೂಡ ಏನು ಕಾಣ್ತಾ ಇಲ್ಲ. ಮುಂದೆ ಏನಾದ್ರೂ ತಡೆ ಮಾಡುವ ಬಗ್ಗೆ ಕಾಣ್ತಾ ಇಲ್ಲ. ಇನ್ನಷ್ಟು ಜಾಸ್ತಿ ಆಗುವ ಲಕ್ಷಣಗಳು ಎಲ್ಲ ಕಾಣ್ತಾ ಇವೆ. ಸೊ ಇದರ ಬಗ್ಗೆ ಇನ್ನಷ್ಟು ಜಾಗೃತಿಯನ್ನ ಕೊಡ್ಬೇಕು ಅಂತೇಳಿ ಹೇಳ್ಕೊಡ್ತಾ ಇದ್ದೇನೆ. ಎಲ್ಲ ಕಡೆಗಳಿಂದ ಲಸಿಕೆಗಳು ಬರ್ತಾ ಇದೆ, ಅದು ಇದು ಅಂತ. ಕೆಲ ಕಡೆ ರೋಗಿಗಳೇ ಓಡಾಡ್ತಾ ಇದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ. ಈ ಕೋವಿಡ್ ಅನ್ನತಕ್ಕಂತ ಒಂದು ಪರೀಕ್ಷೆ ಏನೋ ಬಂದಿದೆ, ಅದರ ಜೊತೆಗೆ ಬೇರೆ ಏನೋ ಒಂದು ಬಂದಿರತಕ್ಕಂತ ಬೇರೆ ಲಕ್ಷಣಗಳು, ರೋಗಗಳು ಬಂದ್ರು. ರೋಗಿಗಳು ಮನೆಯಲ್ಲೇ ಕೂತ್ಕೊಂಡು ಔಷಧಿಗಳನ್ನು ತಗೊಳ್ತಾ ಇದ್ದಾರೆ. ಇದರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಪ್ರವೀಣ್ ಅವರೇ? ಔಷಧಿಗಳನ್ನ ಮೊದಲು ಕೂಡ ತಗೊಳ್ತಾ ಇದ್ರು 60, 40, 90, 30 ಅಂತೇಳಿ. ಸ್ವಲ್ಪ ಜಾಸ್ತಿ ಮಟ್ಟಿಗೆ ತಗೊಳ್ಬೇಕು ಅಂತೇಳಿ ಇದರ ಬಗ್ಗೆ ಸ್ಯಾನಿಟೈಸರ್ ಯಾರಾದ್ರೂ ಸ್ಯಾನಿಟೈಸರ್ ಬಳಸ್ತಾ ಇದ್ದೀರಾ? ಹೌದೌದು. ಎಲ್ಲಾ ವ್ಯವಸ್ಥೆ ಕಡೆ ಯಾವುದೇ ಒಂದು ಸಮಾರಂಭದಲ್ಲಿ ಏನಾದ್ರೂ ಅಲ್ಲಿ ಮಾಡಿದ್ಯಾ? ಸುಮಾರು ಕಡೆಗೆ ನಮ್ಗೆ ಕೇಳಲಿಕ್ಕೆ ಮಾಹಿತಿ ಸಿಕ್ಕಿದೆ, ಕೆಲವು ಕಡೆ ಸಮಾರಂಭಗಳು ನಡೀತಾ ಇದೆ, ಆದ್ರೂ ಸ್ಯಾನಿಟೈಸರ್ ಇಟ್ಟಿಲ್ಲ.